ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 66ರ ಮಂಗಳೂರು ಸಮೀಪದ ಕೂಳೂರು ಹಳೆ ಸೇತುವೆ ನಾಳೆಯಿಂದ ಸ್ಥಗಿತಗೊಳ್ತಾ ಇದೆ. ವಾಹನ ಸಂಚಾರದಲ್ಲಿ ಬದಲಾವಣೆಯನ್ನ ಕೂಡ ಮಾಡಲಾಗಿದೆ. ವಾಹನ ಸವಾರರು ಯಾವ ದಿಕ್ಕಿನಲ್ಲಿ ಚಲಿಸಬೇಕು ಎಲ್ಲಿದೆ ನೋಡಿ ಫುಲ್ ರಿಪೋರ್ಟ್. ಸುಮಾರು 67 ವರ್ಷ ಹಳೆಯದಾದ ಈ ಸೇತುವೆಯ ಸಂಚಾರಕ್ಕೆ ಯೋಗ್ಯವಲ್ಲದ ಕಾರಣ ನಾಳೆಯಿಂದ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತಿದೆ. ಕಮಾನು ಸೇತುವೆ ದುರಸ್ತಿ ಕಾಮಗಾರಿ ಹಿನ್ನೆಲೆಯಲ್ಲಿ ಮಾರ್ಚ್ 16ರಿಂದ ಕಾಮಗಾರಿ ಮುಕ್ತಾಯಗೊಳ್ಳುವವರೆಗೆ ಸ್ಥಗಿತಗೊಳಿಸಲಾಗಿದೆ. ಕಮಾನು ಸೇತುವೆ 1952ರಲ್ಲಿ ನಿರ್ಮಾಣಗೊಂಡಿದ್ದು ಸುಮಾರು 68 ವರ್ಷ ಹಳೆಯದಾಗಿದೆ. ಅಲ್ಲಲ್ಲಿ ಕ್ಷೀಣಗೊಂಡಿದ್ದು ಹಲವೆಡೆ ಮೇಲ್ಭಾಗದ ಕಾಂಕ್ರೀಟ್ ಬಿದ್ದು ಹೋಗಿ ಒಳಭಾಗದ ಕಬ್ಬಿಣದ ಸರಳುಗಳು ಕಾಣಿಸಿಕೊಂಡಿವೆ. ಸೇತುವೆಯ 2 ಕೋನಗಳಲ್ಲಿ ಬದಿಯ ರೈಲಿಂಗ್ ಕೂಡ ಬಿದ್ದು ಹೋಗಿದ್ದು ಅಪಾಯಕರ ಸ್ಥಿತಿಯಲ್ಲಿದೆ. ಸೇತುವೆ ತಳಭಾಗದಲ್ಲಿ ದುರಸ್ತಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಳೆ ಸೇತುವೆ ಕ್ಷೀಣಗೊಂಡಿರುವುದರಿಂದ ಅದರ ಭಾರಧಾರಣ ಸಾಮರ್ಥ್ಯ 30 ಟನ್ಗೆ ಹಾಗೂ ವಾಹನಗಳ ವೇಗವನ್ನು 15ರಿಂದ 20 ಕಿಲೋಮೀಟರ್ಗೆ ಸೀಮಿತಗೊಳಿಸಬೇಕಾಗಿದೆ ಎಂದು ಎನ್ಎಚ್ಎಐ ಕನ್ಸಲ್ಟೆನ್ಸಿಯವರು ವರದಿಯನ್ನ ನೀಡಿದ್ರು. ಇದೀಗ ಸೇತುವೆಯಲ್ಲಿ ವಾಹನ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಎನ್ಎಚ್ಎಐ ಅಧಿಕಾರಿಗಳು ಈಗಾಗಲೇ ನಗರದ ಸಂಚಾರಿ ಪೊಲೀಸ್ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನ ನಡೆಸಿ ಸೇತುವೆ ಮೇಲ್ಭಾಗದ ಕಾಮಗಾರಿ ನಡೆಯುವ ಮಾರ್ಚ್ 16ರಿಂದ ಸಂಚಾರ ವ್ಯವಸ್ಥೆಯ ಬದಲಾವಣೆಯ ರೂಪುರೇಷೆಯನ್ನ ಸಿದ್ಧಪಡಿಸಿದ್ದಾರೆ. ಅದರಂತೆ ಕೂಳೂರು ಹೊಸ ಸೇತುವೆಯಲ್ಲೇ ವಾಹನಗಳ ದ್ವಿಮುಖ ಸಂಚಾರ ನಡೆಯಲಿದೆ. ಉಡುಪಿ ಭಾಗದಿಂದ ಮಂಗಳೂರು ಕಡೆಗೆ ಸಂಚರಿಸುವ ಲಘು ವಾಹನ ಹಾಗೂ ನಿತ್ಯ ಸಂಚರಿಸುವ ಬಸ್ಗಳು ಮತ್ತು 6 ಚಕ್ರದ ಸರಕು ಸಾಗಾಟದ ವಾಹನಗಳಿಗೆ ಮಾತ್ರ ಸಂಚರಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಕಂಟೈನರ್, ಬುಲೆಟ್ ಟ್ಯಾಂಕರ್, ಕ್ರೇನ್, ಟ್ರೈಲರ್ಸ್ ಇತ್ಯಾದಿ ಘನ ವಾಹನಗಳ ಸಂಚಾರವನ್ನು ಈ ಮಾರ್ಗದಲ್ಲಿ ಪೂರ್ಣವಾಗಿ ನಿಷೇಧಿಸಲಾಗಿದೆ. ಬೆಂಗಳೂರು ಕಡೆಗೆ ಚಲಿಸುವ ಘನ ವಾಹನಗಳು ಪಡುಬಿದ್ರೆಯಿಂದ ಕಾರ್ಕಳ ಮಾರ್ಗವಾಗಿ ಬೆಂಗಳೂರಿಗೆ ಚಲಿಸಬೇಕು. ಉಡುಪಿ ಕಡೆಯಿಂದ ಮಂಗಳೂರು ಕಡೆಗೆ ಚಲಿಸುವ ಎಲ್ಲ ಘನ ವಾಹನಗಳು ಮುಲ್ಕಿ, ಕಿನ್ನಿಗೋಳಿ, ಮೂಡುಬಿದ್ರೆ ಮಾರ್ಗ ಹಾಗೂ ಹಳೆಯಂಗಡಿ ಕಡೆಯಿಂದ ಕಿನ್ನಿಗೋಳಿ, ಮೂಡುಬಿದ್ರೆ, ಸೂರತ್ಕಲ್, ಬಜ್ಪೆ ಮಾರ್ಗವಾಗಿ ಸಾಗಬೇಕಾಗುತ್ತದೆ. ಶರತ್ ಸಾಲ್ಯಾನ್, V4 ನ್ಯೂಸ್ 24/7 ಮಂಗಳೂರು.